ಎರಡೂ కూడా చర్చ ಆಗ್ತಾ ಇದೆ. ఈ కాశ్మీరీ ఫైల్స్ వచ్చింది కదా, సో కాశ్మీరీ ఫైల్స్ వచ్చినప్పుడు వాళ్ళు చూపించారు ఎట్లా చంపారు. ಈ ಅಮ್ಮ ಭಾಳ ಫೇಮಸ್. ಆ ಕಡೆ ಎಲ್ಲ ಈಗ ಚೆನ್ನಾಗಿ ಆಗ್ತಿದ್ದಾರೆ ಸರ್. ಬಂಗಾರ ಬಾಯಿ ಮುಚ್ಕೊಂಡು ಒಳ್ಳೆ ಫಿಲಮ್ ಮಾಡಕ್ಕೆ ಹೇಳಿ ಅಮ್ಮನ. ಅವ್ರ ತಂದೆ ಒಬ್ರು ಒಳ್ಳೆ ಪೊಲೀಸ್ ಸರ್. ಯಾವ ಪೊಲೀಸ್ ಅಲ್ವಾ, ಬಾಯಿ ಮುಚ್ಕೊಂಡು ಫಿಲಮ್ ಮಾಡಕ್ಕೆ ಹೇಳ ಅಮ್ಮಂಗೆ. ನಮ್ಮ ಕನ್ನಡಕ್ಕೆ ಬರ್ತಿದ್ದಾರೆ ಸರ್. ಖಂಡಿತ ಕನ್ನಡಕ್ಕೆ ಬಂದ್ರು ಅಷ್ಟೇ, ಎಲ್ಲಿಗೆ ಬಂದ್ರು ಅಷ್ಟೇ, ತಲೆನಲ್ಲಿ ಬುದ್ಧಿ ಇಟ್ಕೊಳ್ಳೋದು ಸುಮ್ಮನೆ ಕಂಪೇರ್. ಕಾಮನ್ ಸೆನ್ಸ್ ಇದೆಯಾ ಅಮ್ಮಂಗೆ? ಈಗ ಗ್ರಾಚಾರಕ್ಕೆ ವಾಟ್ ಸಾರ್ಟ್ ಆಫ್ ಎ ಕಂಪ್ಯಾರಿಸನ್ ಯು ಆರ್ ಗಿವಿಂಗ್ ಇಡಿಯಾಟಿಕಲಿ? ಕಾಶ್ಮೀರದ ಪಂಡಿತರು ಯಾವನಿಗೋ ಪಿಸ್ತೂರು ಹಿಡ್ಕೊಂಡು ಹೋಗಿ ಗುಂಡೊಡೆಯಕ್ಕೆ ಹೋಗಿರಲಿಲ್ಲ ಅಮ್ಮ. ಮಾತಾಯಿ ಏನು ಓದಿರೋದು ನೀವು? ಡಿಗ್ರಿ ಏನು? ಯಾವನು ಗುಂಡೊಡೆಯಕ್ಕೆ ಹೋಗಿರಲಿಲ್ಲ ಅಲ್ಲಿ. ಓದಿದ್ದಾರೆ, ಚೆನ್ನಾಗೇ ಓದಿದ್ರೆ ಹಂಗೆ ತಿಳ್ಕೊಬೇಕು ಹಿಸ್ಟ್ರಿನ ಕಂಪ್ಯಾರಿಸನ್ಸ್ನ. ಅಲ್ಲಿ ಯಾವನು ಗುಂಡೊಡೆಯಕ್ಕೆ ಹೋಗಿರಲಿಲ್ಲ. ಸಿಂಪಲ್ ಆಸ್ ಇಟ್ ಈಸ್. ಅದಿಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಕೇಳಮ್ಮ, ದನದ ಮಾಂಸ ತಿನ್ನೋಣವ ಅಂತ ಕೇಳ್ಕೊಳ್ಳಿ. ಯಾರು ಬೇಡ ಅಂದವ್ರು? ತಿನ್ಕೊಳ್ಳಿ ಹೋಗಿ ದನದ ಮಾಂಸನ. ಯಾವನು ಬೇಡ ಅಂದವ್ ನಿಮ್ಮನ್ನು? ಹೇಳಿ ಅನೌನ್ಸ್ ಮಾಡಿ, ನಾನು ದನದ ಮಾಂಸವನ್ನು ತಿನ್ನುತ್ತೇನೆ ಹೇಳಿದ್ರೆ ಅದು ಅವ್ರ ಆಹಾರ, ಅದು ಸುಮ್ಮನೆ ಆಗ್ಬೋದು. ಅವಾಗ ಸುಮ್ಮನೆ ಡೋಂಟ್ ಕಂಪೇರ್ ಥಿಂಗ್ಸ್. ಅಫ್ಕೋರ್ಸ್ ಇಟ್ ಈಸ್ ರಾಂಗ್. ಧರ್ಮದ ಹೆಸರಿನಲ್ಲಿ ಯಾರನ್ನು ಹೊಡೆದ್ರೂ ತಪ್ಪೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.